ಇತ್ತೀಚೆಗೆ ಕರ್ನಾಟಕ ಜನನ ಮತ್ತು ಮರಣಗಳ ನೋಂದಣಿ ನಿಯಮಾವಳಿಗಳಿಗೆ ತಿದ್ದುಪಡಿ ತಂದು ಈ ಹಿಂದೆ ಜೆಎಂಎಫ್ಸಿ ನ್ಯಾಯಾಲಯಗಳಿಗೆ ಇದ್ದ 1 ವರ್ಷಕ್ಕೆ ಮೇಲ್ಪಟ್ಟ ಜನನ ಮರಣಗಳ ವಿಳಂಬಿತ ನೋಂದಾವಣೆಯ ಅಧಿಕಾರವನ್ನು ರದ್ದುಪಡಿಸಿ ಅದನ್ನು ವಿಭಾಗಾಧಿಕಾರಿಗಳು ಸಹಾಯ ಕಮಿಷನರ್ಗಳಿಗೆ ನೀಡಿ ಇತ್ತೀಚೆಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿರುವುದರಿಂದ ಕಕ್ಷಿಗಾರರು ಮತ್ತು ವಕೀಲರಿಗೆ, ಅದರಲ್ಲಿಯೂ ಮುಖ್ಯವಾಗಿ ಕಿರಿಯ ವಕೀಲರಿಗೆ ತೀವ್ರ ತೊಂದರೆ ಉಂಟಾಗಿರುವುದಲ್ಲದೆ ಈಗಾಗಲೇ ಸಹಾಯ ಕಮಿಷನರ್ ನ್ಯಾಯಾಲಯವು ಕಂದಾಯ ಪ್ರಕರಣಗಳ ಹೊರೆಯ ಒತ್ತಡದಲ್ಲಿರುವುದಲ್ಲದೆ ರಾಜಕೀಯ ಹಸ್ತಕ್ಷೇಪಕ್ಕೂ ಹೆಚ್ಚಿನ ಅವಕಾಶ ಇರುವುದರಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಸದ್ರಿ ಅಧಿಸೂಚನೆಯನ್ನು ರದ್ದುಪಡಿಸಿ ಈ ಹಿಂದೆ ಜೆಎಂಎಫ್ಸಿ ನ್ಯಾಯಾಲಯಗಳಿಗಿದ್ದ ಅಧಿಕಾರ ವ್ಯಾಪ್ತಿಯನ್ನು ಮುಂದುವರಿಸಿ ಮತ್ತು ಆದೇಶ ಹೊರಡಿಸಬೇಕೆಂದು ಒತ್ತಾಯಿಸಿ ಉಡುಪಿ ವಕೀಲರ ಸಂಘದ ವತಿಯಿಂದ ಉಡುಪಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ಮನವಿ ಸಲ್ಲಿಸಲಾಯಿತು.